ಹಂತದಲ್ಲಿ ಈ ಕಾರ್ಯಾಲಯವನ್ನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ಸಂಘದ ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆ ಆಗಲಿಕ್ಕಿದೆ. ಮತ್ತೆ ಇವರಿಗೆ ಬರಲ್ಲ, ಇವರಿಗೆ ಬರೋದು ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ಮಂಗಳೂರು ವಿಭಾಗದ ಕಾರ್ಯಾಲಯ ಈಗಾಗಲೇ ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಪರಮ ಪೂಜ್ಯ ಶ್ರೀ 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 ವಿಶ್ವೇಶ ತೀರ್ಥ ವಿಶ್ವ ಪ್ರಸನ್ನ ತೀರ್ಥ ಶ್ರೀ ಪಾದಂಗಳರವರು, ಪೇಜಾವರ ಮಠಾಧೀಶರು ಹಾಗೂ ನಮ್ಮೆಲ್ಲರ ಸೌಭಾಗ್ಯ ದಕ್ಷಿಣ ಭಾರತದಲ್ಲೇ ಒಬ್ಬರೇ ಟ್ರಸ್ಟಿಗಳು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟಿನ ಟ್ರಸ್ಟಿಗಳು ಉಪಸ್ಥಿತರಿದ್ದು ನಮಗೆ ಇವತ್ತು ಆಶೀರ್ವಚನ, ಮಾರ್ಗದರ್ಶನ, ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಇವರ ಈ ಉಪಸ್ಥಿತಿಯನ್ನ ಗೌರವ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕರಿಸಿ ಅವರನ್ನ ಆರ್ಥಿಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಪೂಜೆಗೆ ಗೋಪಾಲ್ ಕುತ್ತರ್, ಜಿಲ್ಲಾ ಅಧ್ಯಕ್ಷ ವಿಶ್ವ ಹಿಂದೂ ಪರಿಷತ್, ಇವರು ಫಲಪುಷ್ಪ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ವೇದಿಕೆಯಲ್ಲಿ ಸಂಘದ ಮಾನ್ಯ ಪ್ರಾಂತ ಕಾರ್ಯಾಧ್ಯಕ್ಷರು ಪ್ರೊಫೆಸರ್ ಎಂ ಪಿ ಪುರಾಣಿಕರು ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿಭಾಗದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳು ಹಾಗೂ ಈ ಅಭಿಯಾನದ ವಿಭಾಗ ಪ್ರಮುಖರಾದಂತಹ ಶರಣ್ ಪಂಪಲ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ವೇದಿಕೆಯ ಮುಂದೆ ಸಂಘದ ಹಿರಿಯರಿದ್ದಾರೆ. ಪ್ರಮುಖವಾಗಿ ಕನಿಪಾಡಿ ಮಹನೀಯ ಕನಿಪಾಡಿ ಸುಬ್ರಹ್ಮಣ್ಯ ಭಟ್ ಅವರು, ಇವರು ಅಖಿಲ ಭಾರತೀಯ ಕುಟುಂಬ ಪ್ರಬೋಧನೆ ಇದರ ಸಂಯೋಜಕರು. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತೇವೆ. ಅದೇ ರೀತಿಯಾಗಿ ಸಂಘದ ಹಿರಿಯರಾದ ಡಾಕ್ಟರ್ ಪ್ರಭಾಕರ್ ಭಟ್, ಅದೇ ರೀತಿಯಾಗಿ ಸಂಘದ ಹಿರಿಯರಾದ ಪ್ರಕಾಶ್ PS, ಸಂಘದ ಮಹಾನಗರ ಶಾಸನಿಕಾರರಾದ ಸುನೀಲ್ ಆಚಾರ್, ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗ ಪ್ರಾಂತ ಸಹಕಾರಿ ದರ್ಶನದ ಶ್ರೀಯುತ ಕೃಷ್ಣಮೂರ್ತಿ ಅವರು, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಘ ಚಾಲಕರಾದಂತಹ ಸತೀಶ್ ರಾವ್ ಅವರ ಉಪಸ್ಥಿತಿ ಗೌರವಿಸುತ್ತೇವೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ಉಪಸ್ಥಿತರಿದ್ದಾರೆ.
ವಿಭಾಗದ ಕಾರ್ಯಾಲಯ ಉಪಸ್ಥಿತರಿದ್ದಾರೆ. ಅದೇ ರೀತಿ ಭರತ್ ಶೆಟ್ಟಿ ಅವರು ನಮ್ಮ ವಿಧಾನಸಭಾ ಸದಸ್ಯರಾದ ಭರತ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಸಂಘದ ವಿವಿಧ ಕ್ಷೇತ್ರ ವಿಶ್ವ ಹಿಂದೂ ಸಂಘ, ವಿಶ್ವ ಹಿಂದೂ ಪರಿಷತ್, ಜಾಗರಣ ವೇದಿಕೆ, ಭಾರತೀಯ ಜನತಾ ಪಕ್ಷ ಹಾಗೂ ಎಲ್ಲ ಸಂಘ ಪರಿವಾರದ ವಿವಿಧ ಕ್ಷೇತ್ರದ ಹಿರಿಯರು ಉಪಸ್ಥಿತರಿದ್ದಾರೆ. ಎಲ್ಲರ ಉಪಸ್ಥಿತಿಯನ್ನ ಗೌರವಿಸುತ್ತಾ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿದ್ದಾರೆ. ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳನ್ನ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾ ಅದೇ ರೀತಿ ನಿಧಿ ಸಮರ್ಪಣದ ಅಭಿಯಾನದ ಬಗ್ಗೆ ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಇವರಿಂದ ಇಡೀ ಹಿಂದೂ ರಾಷ್ಟ್ರ ಹಿಂದೂ ಸಮಾಜಕ್ಕೆ ಪುನಶ್ಚೈತನ್ಯವನ್ನು ನೀಡಿದಂತಹ ಹಣಗಳಿಗೆ ತಲೆಬಗ್ಗೆ ವಂದಿಸುತ್ತಾ ಅಯೋಧ್ಯೆಯ ನವನಿರ್ಮಾಣದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳಿಗೆ ಆದಂತಹ ವಿಶೇಷ ತೀರ್ಥರನ್ನ ಅವರ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ಒಂದೆರಡು ಮಾತು ಈ ಒಂದು ಹೋರಾಟ ಒಂದು ಹಂತದಲ್ಲಿ ಇವತ್ತು ನಾವು ತಲುಪಿದ್ದೇವೆ, ಅದು ಹೇಗೆ ಏನು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಹೊಣೆಗಾರಿಕೆಯನ್ನು ಹಿರಿಯರನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಎನ್ನತಕ್ಕಂಥ ಟ್ರಸ್ಟ್ ಇದು ಉಚ್ಚ ನ್ಯಾಯಾಲಯದ ಭಾರತದ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನಡೆದಿದೆ. ನಮಗೆಲ್ಲ ಗೊತ್ತಿದೆ ರಾಮ ಮಂದಿರ ಪುನರ್ನಿರ್ಮಾಣದ ಬಗ್ಗೆ ಎಷ್ಟೊಂದು ಹೋರಾಟ ನಡೆದಿತ್ತು. ಅಯೋಧ್ಯೆಯ ರಾಮನ ಜನ್ಮಭೂಮಿಯಲ್ಲಿ ರಾಮನ ಮಗನಾದಂತಹ ಕುಶಮುಖ ಮಹಾರಾಜ ಭವ್ಯವಾದಂತಹ ಒಂದು ಮಂದಿರವನ್ನು ತನ್ನ ತಂದೆಯ ಅಥವಾ ರಾಮನ ಪರವಾಗಿ ನಿರ್ಮಿಸಿದ. ತ್ರೇತಾಯುಗದಲ್ಲಿ, ಅನಂತರ ದ್ವಾಪರ, ಕಲಿಯುಗದಲ್ಲಿ ಈ ಮಂದಿರ ಶಿಥಿಲವಾದಾಗ ಅದನ್ನು ಚಂದ್ರಗುಪ್ತ ಮಹಾರಾಜ ಅದನ್ನು ನವೀಕರಣ ಮಾಡಿದ, ಪುನಃಸ್ಥಿತಿಗೆ ತಂದ ಎನ್ನತಕ್ಕಂಥ ಇತಿಹಾಸ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಅಯೋಧ್ಯೆಗೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತೀಯರಿಗೆ ಇದೆ. ಅಂತಹ ಒಂದು ಪುಣ್ಯ ಕ್ಷೇತ್ರದ ಈ ಪುಣ್ಯ ಮಂದಿರವನ್ನ ಬಾಬರ ಆಕ್ರಮಣ ಮಾಡಿದಂತಹ ಸಂದರ್ಭದಲ್ಲಿ 1528ನೇ ಇಸ್ವಿಯಲ್ಲಿ ತನ್ನ ಸೇನಾಧಿಕಾರಿ ಅವನಿಗೆ ಆಜ್ಞೆಯನ್ನು ಮಾಡಿ ಅದನ್ನು ನೆಲಸಮ ಮಾಡಿದ. ನಮ್ಗೆ ಗೊತ್ತಿದೆ, ಮೊಘಲರ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯಲ್ಲಿ ಭಾರತದ ಹಲವಾರು ನೂರಾರು ದೇವ ಮಂದಿರಗಳನ್ನು ಕೆಡಹಿ ಅಪಮಾನದ ಸಂಕೇತವಾಗಿ ನಾವು ಅಪಮಾನ ಅನುಭವಿಸಬೇಕನ್ನೋ ದೃಷ್ಟಿಯಿಂದ ಕಾಶಿ ವಿಶ್ವನಾಥ, ಗುಜರಾತಿನ ಸೋಮನಾಥ ದೇವಾಲಯ, ಮಥುರೆಯ ಕೃಷ್ಣ ಮಂದಿರ ಇದೆಲ್ಲ ನಮ್ಮ ಅಪಮಾನದ ಸಂಕೇತವಾಗಿ ಮೊದಲು ಮಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ದೊರಕಿದ ಕೂಡಲೇ ಸ್ವತಂತ್ರ ಭಾರತದಲ್ಲಿ ನಾವು ಈ ಕ್ಷೇತ್ರಗಳನ್ನು ಪುನರ್ ನಿರ್ಮಾಣ ಮಾಡಬೇಕು, ಅದನ್ನು ಉಚ್ಛ್ರಾಯ ಸ್ಥಿತಿಗೆ ತರಬೇಕು ಎನ್ನತಕ್ಕಂಥ ಒಂದು ನಿರ್ಣಯವನ್ನು, ಚಿಂತನೆಯನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದರು. ನಮ್ಮ ದೌರ್ಬಲ್ಯ, ಆಗಿನ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಂಥ ಒಂದೆರಡು ವ್ಯಕ್ತಿಗಳ ಒಂದು ದೌರ್ಬಲ್ಯದಿಂದ, ಮನೋ ದೌರ್ಬಲ್ಯದಿಂದ ಗುಜರಾತಿನ ಸೋಮನಾಥ ದೇವಾಲಯವನ್ನು ಮಾತ್ರ ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದಲ್ಲಿ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಯೋಧ್ಯೆ, ಕಾಶಿ, ಮಥುರಾ ಈ ದೇವಾಲಯಗಳ ನವೀಕರಣ, ಪುನರ್ ನಿರ್ಮಾಣ ಅದು ಒಂದು ಕಗ್ಗಂಟಾಗಿ ಉಳಿಯಿತು. 1984ರಲ್ಲಿ ಪ್ರಯಾಗದಲ್ಲಿ ಸೇರಿದಂತಹ ಸಾಧು ಸಂತರು ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ವಿಶೇಷವಾದಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ನಮಗೆಲ್ಲರಿಗೂ ಗೊತ್ತಿರಬೇಕು, ವಿಶ್ವ ಹಿಂದೂ ಪರಿಷತ್ತು ಸಂಘ ಪರಿವಾರದ ಒಂದು ಅಂಗ ಸಂಸ್ಥೆ, ಸಂಘದ ಒಂದು ಅಂಗ ಸಂಸ್ಥೆ. ಎರಡನೆಯ ಸರಸಂಘ ಚಾಲಕರಾದಂತಹ ಗುರುಜಿಯವರು ವಿಶೇಷವಾಗಿ
ಒಂದು ಉತ್ಸಾಹವನ್ನು ತೋರಿ ಅವರ ಒಂದು ಜಾಣ್ಮೆಯಿಂದ ವಿಶ್ವ ಹಿಂದೂ ಪರಿಷತ್ತು ಅದರ ದೇಶಗಳು ಎಲ್ಲ ನಿರ್ಮಾಣ ಆಯಿತು. ನಮ್ಗೆ ಗೊತ್ತಿದೆ, ವಿಶ್ವ ಹಿಂದೂ ಪರಿಷತ್ತು 1965ರಲ್ಲಿ ಆರಂಭವಾದ ಮೊನ್ನೆಯವರೆಗೂ ಕೂಡ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥರ ಸಂಪೂರ್ಣ ಆಶೀರ್ವಾದ, ಅವರ ಮಾರ್ಗದರ್ಶನ ನಮಗಿದೆ. ಉಡುಪಿಯಲ್ಲಿ ನಡೆದಂತಹ ಹಲವಾರು ಸಮ್ಮೇಳನಗಳು ಮೊನ್ನೆ ಅವರ ಪರ್ಯಾಯದ ಕೊನೆಯ ಹಂತದಲ್ಲಿ 11ನೇ ಧರ್ಮ ಪರಿಷತ್ ಉಡುಪಿಯಲ್ಲಿ ನಡೆಯಿತು. ನಭೂತೋ ಎನ್ನುವ ರೀತಿಯಲ್ಲಿ ಆ ಧರ್ಮ ಪರಿಷತ್ ನಡೆದ ಆ ಸಂದರ್ಭದಲ್ಲಿ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥರ ಸಂಪೂರ್ಣ ಮಾರ್ಗದರ್ಶನ ಮೇಧಾಶಕ್ತಿಯಲ್ಲಿತ್ತು. ಅಲ್ಲಿ ಒಂದು ನಿರ್ಣಯವನ್ನ ನಮ್ಮ ಸಾಧು ಸಂತರು ತಗೊಳ್ತಾರೆ. ಮುಂದಿನ ನಮ್ಮ ಕೆಲಸ ರಾಮ ಮಂದಿರದ ಪುನರ್ ನಿರ್ಮಾಣ. ಕೋರ್ಟ್ ಆದೇಶವನ್ನು ಕೊಡದೆ ಕೂತ್ಕೊಳ್ಳಿ, ಮುಂದಿನ ವರ್ಷ ಅಲ್ಲಿಯ ಪುನರ್ ನಿರ್ಮಾಣ ಕೆಲಸ ಆರಂಭ ಆಗಬೇಕು ಎನ್ನುವಂತ ಒಂದು ಕರೆಯನ್ನ ಸಾಧು ಸಂತರು ಕೊಟ್ಟರು. ನಮ್ಗೆ ಗೊತ್ತಿದೆ, ಇಡೀ ದೇಶವನ್ನ ಹಿಂದೂಗಳನ್ನ ನಮ್ಮ ಧರ್ಮದ ನೆಲೆಯಲ್ಲಿ ಒಟ್ಟು ಸೇರಿದಂತ ಒಂದು ಮೂವ್ಮೆಂಟ್ ಏನಾದ್ರೆ ಚಳವಳಿ ಏನಾದ್ರೆ ಅದು ರಾಮಭೂಮಿ ಆಂದೋಲನ ಅನ್ನುವುದನ್ನು ನಾವು ನೆನಪಿಟ್ಟುಕೊಳ್ಬೇಕು. 2 ಜನ ಇದ್ದಂತಹ ಎಂಪಿಗಳು ಕೇಂದ್ರ ಸರ್ಕಾರದಲ್ಲಿ ಆಳ್ವಿಕೆ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯವಾಗಿದ್ದರೆ ಅದು ನಮಗೆಲ್ಲರಿಗೂ ಗೊತ್ತಿದೆ. ಈ ರಾಮನ ಹೆಸರಿನಲ್ಲಿ ಈ ಆಂದೋಲನದ ಮತ್ತು ಈ ಹೋರಾಟದ ಕಾರಣದಿಂದಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಮೋಕ್ಷಕ್ಕಾಗಿ 76 ಯುದ್ಧಗಳು ನಡೆದಿವೆ. 4 ಲಕ್ಷ ಜನ ಬಲಿದಾನ ಆಗಿದ್ದಾರೆ, ರಾಮ ಭಕ್ತರು ಬಲಿದಾನ ಆಗಿದ್ದಾರೆ. 1990ರಲ್ಲಿ ಆ ಹಿಂದೆ ಮಾಡಿದಂತಹ ಅನ್ಯಾನ್ಯ ಕಾರ್ಯಕ್ರಮಗಳ ಪರಿಣಾಮವಾಗಿ ಮುಖ್ಯವಾಗಿ ರಾಮನನ್ನು ಮುಂದೆ ಇಟ್ಟು ರಾಮ ಜಾನಕಿ ರಥ, ಅದೇ ರೀತಿ ರಾಮ ಶಿಲಾಪೂಜನ, ರಾಮ ಪಾದುಕ ಈ ಮೆರವಣಿಗೆ, ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನ ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ನಡೆಸಿ ಅದನ್ನ ಅಯೋಧ್ಯೆಯ ಈ ಒಂದು ಜಟಿಲ ಸಮಸ್ಯೆಯನ್ನು ಜೀವಂತವಾಗಿ ಇಟ್ಟು ಜನರಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಕೆಲಸದಲ್ಲಿ ನಮ್ಗೆ ಗೊತ್ತಿದೆ. ಕಳೆದ ನವೆಂಬರ್ 9ನೇ ತಾರೀಕು ಉಚ್ಚ ನ್ಯಾಯಾಲಯ ಒಂದು ವಿಶಿಷ್ಟವಾದಂತಹ ಒಂದು ತೀರ್ಪನ್ನು ಕೊಡ್ತದೆ. ಅಯೋಧ್ಯೆಯ 2.7 ಎಕರೆ ಜಾಗ ಅದು ರಾಮನಿಗೆ ಸೇರಿದ್ದು, ಅದು ರಾಮನ ಹುಟ್ಟು ಅಲ್ಲಿ ಆಗಿದೆ. ಯಾವುದೇ ರೀತಿಯ ಒಂದು ವ್ಯತ್ಯಾಸಕ್ಕೆ ಅವಕಾಶ ಇಲ್ಲ. ಅನಂತರ ಕೆಲವು ವಿಧಿವಿಧಾನಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಕೇಂದ್ರ ಸರ್ಕಾರ ಒಂದು ಟ್ರಸ್ಟ್ ಅನ್ನ ರಚಿಸಿ ಆ ಟ್ರಸ್ಟಿನ ಮೂಲಕ ರಾಮ ಮಂದಿರದ ನಿರ್ಮಾಣ ಅನ್ಯಾನ್ಯ ಕೆಲಸಗಳು ನಡೀಬೇಕು ಎನ್ನುವಂತಹ ತೀರ್ಮಾನವನ್ನು ಕೊಟ್ಟಿತು. ಅದರ ಪ್ರಕಾರ ಕೇಂದ್ರ ಸರ್ಕಾರ ಈ ರೀತಿಯ ಒಂದು ಟ್ರಸ್ಟ್, ತೀರ್ಥಕ್ಷೇತ್ರ ಟ್ರಸ್ಟ್ ಎನ್ನುವಂತಹ ಟ್ರಸ್ಟ್ ಅದನ್ನ ಸ್ಥಾಪನೆ ಮಾಡಿ ಅದರಲ್ಲಿ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಇರಬೇಕಿತ್ತು. ನಮ್ಮ ದೌರ್ಭಾಗ್ಯ ಅದು ವಿಧಿಯ ಒಂದು ಅಟ್ಟ ಹಾಕಿದ್ದಾಗಿ ಅವರು ನಮ್ಮ ಜೊತೆ ಇಲ್ಲ. ಅವರ ಪಟ್ಟ ಶಿಷ್ಯ ವಿಶ್ವಪ್ರಸನ್ನ ತೀರ್ಥರನ್ನ ಆ ಟ್ರಸ್ಟಿನಲ್ಲಿ ಒಬ್ಬ ಟ್ರಸ್ಟಿ ಅಂತೇಳಿ ಕೇಂದ್ರ ಸರ್ಕಾರ ನೇಮಕ ಮಾಡಿದ್ದು ಪೂಜ್ಯರಿಗೆ ಸಂದಂತಹ ಒಂದು ದೊಡ್ಡ ಗೌರವ ಎನ್ನುವುದಾಗಿ ನಾವು ಪರಿಗಣಿಸಿದ್ದೇವೆ. ಪೇಜಾವರ ಶ್ರೀಗಳ, ಹಿರಿಯ ಪೇಜಾವರ ಶ್ರೀಗಳ ಸಂಪೂರ್ಣ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರು ನಡೀತಾ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈಗ ಆ ಟ್ರಸ್ಟಿಯಲ್ಲಿ ಒಬ್ಬರಾಗಿದ್ದುಕೊಂಡು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಬಂಧುಗಳೇ, ನಾನೀಗ ಹೆಚ್ಚೇನನ್ನು ಹೇಳದೆ ಧರ್ಮ ಸಂಸತ್ತಿನ ನಿರ್ಣಯದ ಹಾಗೆ, ಕೇಂದ್ರ ಸರ್ಕಾರದ ನಿರ್ಣಯದ ಹಾಗೆ ಅಥವಾ ಈ ಟ್ರಸ್ಟಿನ ನಿರ್ಣಯದ ಹಾಗೆ ಮೊನ್ನೆ ಆಗಸ್ಟ್ 9ನೇ ತಾರೀಕಿಗೆ 6ನೇ ತಾರೀಕು 5 ತಾರೀಕಿಗೆ ಅಲ್ಲಿ ನಮ್ಮ ಪರಮ ಪೂಜ್ಯ ಸರಸಂಘ ಚಾಲಕರ ಸಮ್ಮುಖದಲ್ಲಿ ನಮ್ಮ ಪ್ರಧಾನಮಂತ್ರಿಯರು ಶಿಲಾನ್ಯಾಸ ಮಾಡಿದರು. ಆವತ್ತಿನಿಂದ ಅದರ ಬೇರೆ ಬೇರೆ ಅನ್ಯಾನ್ಯ ಚಟುವಟಿಕೆಗಳು ನಡೀತಾ ಇವೆ.
ಜನರಲ್ಲಿ ಒಂದು ಅಪೇಕ್ಷೆ ಇಟ್ಟು ಯಾರು ಕೇಳದೆ ಈ ಒಂದು ಭವ್ಯ ಮಂದಿರದ ನಿರ್ಮಾಣಕ್ಕೆ ಸ್ವಯಂ ಸ್ಫೂರ್ತಿಯಿಂದ ಜನ ದೇಣಿಗೆಯನ್ನ ಕೊಡಲಿಕ್ಕೆ ಶುರು ಮಾಡಿದರು. ದೊಡ್ಡ ದೊಡ್ಡ ಸಂಸ್ಥೆಗಳು ನಾವೇ ಈ ಮಂದಿರವನ್ನ ನಿರ್ಮಾಣ ಮಾಡಿ ಕೊಡ್ತೇವೆ, ನಮಗೆ ಈ ಭಾಗ್ಯ ಸಿಗಲಿ ಅನ್ನುವಂತ ಹುಮ್ಮಸ್ಸಿನಿಂದ ಈ ಟ್ರಸ್ಟ್ ಅನ್ನ ಹೇಳಿದಾಗ ನಮ್ಮ ಹಿರಿಯರಿದ್ದು ಒಂದು ಯೋಚನೆ ಮಾಡಿದ್ರು. ಒಬ್ಬ ವ್ಯಕ್ತಿಯಿಂದ ಈ ಒಂದು ಮಂದಿರದ ನಿರ್ಮಾಣ ಆದರೆ, ಪುನರ್ ನಿರ್ಮಾಣ ಆದರೆ ಹೇಗೆ ನಮ್ಮ ದಿಲ್ಲಿಯಲ್ಲಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಮಂದಿರ ಬಿರ್ಲಾ ಮಂದಿರ ಆಗಿಯೇ ಉಳಿಯಿತು, ಆ ರೀತಿಯ ಒಂದು ವ್ಯವಸ್ಥೆ ಆಗಬಾರದು. ಜನಸಾಮಾನ್ಯರ ಪ್ರತಿಯೊಬ್ಬ ರಾಮ ಭಕ್ತನ ಒಂದು ಕಾಣಿಕೆಯಿಂದ ಅವನಿಗೂ ಒಂದು ತೃಪ್ತಿ ಇರಬೇಕು. ನಾನು ನನ್ನ ಒಂದು ಅಲ್ಪ ಕಾಣಿಕೆಯನ್ನ ಅದನ್ನು ಸಮರ್ಪಣೆ ಮಾಡಿದ್ದೇನೆ ಅನ್ನತಕ್ಕಂಥ ಒಂದು ಸಂತೃಪ್ತಿ ಇರಬೇಕು ಎನ್ನುವ ದೃಷ್ಟಿಯಿಂದ ಈ ಟ್ರಸ್ಟ್ ಯೋಚನೆ ಮಾಡ್ತದೆ. ಈ ನಿಧಿ ಸಂಗ್ರಹವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವಂತ ಎಲ್ಲ ವಿಚಾರವನ್ನು ಮುಂದಿಟ್ಟುಕೊಂಡು ಈ ತೀರ್ಥ ಟ್ರಸ್ಟ್ಗೆ ಒಂದು ಅರ್ಪಣೆ, ಈ ನಿಧಿ ಸಮರ್ಪಣೆ ಮಾಡಲಿಕ್ಕೆ, ಆ ಸಂಗ್ರಹ ಮಾಡಲಿಕ್ಕೂ ಕೂಡ ಸಂಘದ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನಿರ್ಮಾಣ ಮಾಡಿ ಅದರ ವಿಶೇಷ ಜವಾಬ್ದಾರಿಯನ್ನ ವಿಶ್ವ ಹಿಂದೂ ಪರಿಷತ್ಗೆ ಕೊಟ್ಟು ಇಡೀ ಸಂಘ ಪರಿವಾರ ಮತ್ತು ಸಕಲ ರಾಮ ಭಕ್ತರನ್ನ ಒಟ್ಟಿಗೆ ಸೇರಿಸಿ ಒಂದು ನಿಧಿಯ ಸಂಗ್ರಹದ ಒಂದು ಅಭಿಯಾನವನ್ನ ಮಾಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದ ಹಾಗೆ ಇವತ್ತು ನಮ್ಮ ವಿಭಾಗಕ್ಕೆ, ಮಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಾಲಯವನ್ನ ಇವತ್ತು ಪರಮ ಪೂಜ್ಯ ಪೇಜಾವರ ಶ್ರೀಗಳವರು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಸಮಸ್ತ ರಾಮ ಭಕ್ತರಿಗೆ ರಾಮ ಸೇವೆಯನ್ನ, ರಾಮ ಮಂದಿರದ ನಿರ್ಮಾಣಕ್ಕೆ ತನ್ನ ಅರ್ಪಣೆಯನ್ನು, ಇದು ಕಾಣಿಕೆ ಅಲ್ಲ, ಅರ್ಪಣೆ ಸ್ವಯಂ ಸ್ಫೂರ್ತಿಯಿಂದ ನಾವು ಕೊಡತಕ್ಕಂಥ ಅರ್ಪಣೆಯ ಒಂದು ಕಾರ್ಯಕ್ಕೆ ಚಾಲನೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆರಂಭವಾಗಿದೆ. ಇದನ್ನ ಪರಮ ಪೂಜ್ಯ ಸ್ವಾಮಿಗಳು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಮುಂದಿನ ಈ ಸಂಗ್ರಹದ ವಿಧಾನ ಹೇಗೆ, ಅನಂತರ ಆ ಟ್ರಸ್ಟಿನ ತೀರ್ಮಾನಗಳು ಏನು ಎನ್ನುವುದನ್ನ ತಾನು ಸ್ವತಃ ಆ ಟ್ರಸ್ಟಿನ ಒಬ್ಬ ಟ್ರಸ್ಟಿ ಆಗಿದ್ದಂತಹ ಶ್ರೀಗಳವರ ಮುಖದಿಂದ ನಾವು ಕೇಳುವ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀರಾಮನ ಚರಣಕ್ಕೆ ತಲೆಬಾಗಿ ಬಂದಿದ್ದೇನೆ. ಒಂದೇ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. 1992ನೇ ಇಸ್ವಿಯಲ್ಲಿ ನಡೆದಂತಹ ಈ ಕಾರ್ಯಾಚರಣೆಯಲ್ಲಿ, ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಅಷ್ಟಮಠದ 8 ಸ್ವಾಮಿಗಳು ಅಯೋಧ್ಯೆಗೆ ಬಂದಿದ್ದರು. ಪೇಜಾವರ ಶ್ರೀಗಳವರ ಒಂದು ನೇತೃತ್ವ, ನನಗೂ ಕೂಡ ಅವರ ಜೊತೆ ಅಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಸಿಕ್ಕಿತ್ತು. 8ನೇ ತಾರೀಕು ಡಿಸೆಂಬರ್ ಇಡೀ ಅಯೋಧ್ಯೆ ಮಿಲಿಟರಿ ಮತ್ತು ಪೊಲೀಸರಿಂದ ತುಂಬಿಕೊಂಡಿತ್ತು. ಒಬ್ಬನೇ ಒಬ್ಬ ಸಿವಿಲಿಯನ್, ಸಾಮಾನ್ಯ ವ್ಯಕ್ತಿಯಲ್ಲಿ ಇರಲಿಲ್ಲ. ಪೇಜಾವರ ಶ್ರೀಗಳು ಹೇಳಿದರು, ನಾನು ರಾಮನನ್ನ ಅವನ ಯೋಗ್ಯ ಸ್ಥಾನದಲ್ಲಿ ಕುಳ್ಳಿರಿಸಿ ಅವನ ಪೂಜೆಯನ್ನ ನೋಡದೆ ನಾನು ಅಯೋಧ್ಯೆಯನ್ನು ಬಿಡುವುದಿಲ್ಲ ಎನ್ನುವಂತ ಹಠವನ್ನು ಕೊಟ್ಟರು. 8ನೇ ತಾರೀಕು ಅಲ್ಲಿ ರಾಮನಿಗೆ ತಾತ್ಕಾಲಿಕವಾದಂತಹ ಒಂದು ಟೆಂಟ್ ಅನ್ನು ನಿರ್ಮಿಸಿ ಅಲ್ಲಿ ಪೂಜೆ ನಡೀತದೆ ಎನ್ನುವುದು ಖಾತ್ರಿಯಾದ ನಂತರ ಕೊನೆಯ ವ್ಯಕ್ತಿಯಾಗಿ ಪೇಜಾವರ ಶ್ರೀಗಳು ಅದರಲ್ಲಿ ವಿಶ್ವಪ್ರಥಮ ತೀರ್ಥರಿದ್ದರು, ಕಲಿಮಾರ್ ತೀರ್ಥರಿದ್ದರು, ಎಲ್ಲ ಪ್ರಮುಖ ಅಷ್ಟಮಠದ ಸ್ವಾಮಿಗಳಿದ್ರು. ಸಾವಿರಾರು ಜನ ಸ್ವಾಮಿಗಳ ಸಮ್ಮುಖದಲ್ಲಿ ನಡೆದಂತಹ ಈ ಒಂದು ಘಟನೆ ನಮ್ಮ ಮನಸ್ಸಿನಲ್ಲಿ ಅಚ್ಚರಿ ಉಳಿದಿದೆ. ಅದರಲ್ಲಿ ಕೂಡ ರಾಮ ಮಂದಿರವನ್ನ ನೋಡಬೇಕು ಎನ್ನುವಂತ ಆಸೆ ಇದ್ದಂತಹ ದಿವಂಗತ ಅಶೋಕ್ ಸಿಂಗ ಅವರ ಬಗ್ಗೆ ನಮಗೆ ಅತೀವವಾದಂತಹ ಒಂದು ಗೌರವ, ಕಳಕಳಿ. ಅವರಿಗೆ ಈ ಸುಂದರ ಮಂದಿರವನ್ನು ನೋಡುವಂತಹ ಅವಕಾಶ ಇಲ್ಲದೆ ಹೋಯಿತು. ಅದೇ ರೀತಿ ಪೇಜಾವರ ಶ್ರೀಗಳಿಗೂ ಕೂಡ, ವಿಶ್ವೇಶ್ವರರಿಗೂ ಕೂಡ ಅದೇ ಆಯಿತು. ಆದರೂ ಕೂಡ ಅವರ ಒಂದು ಪ್ರಯತ್ನ, ಮಾರ್ಗದರ್ಶನ, ನಿರಂತರವಾಗಿ ಅವರ ಪ್ರೇರಣೆ, ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರಲಿ ಅಂತ ಹೇಳಿ ಆ ದಿವ್ಯ ಆತ್ಮಕ್ಕೆ ತಲೆಬಗ್ಗೆ ವಂದಿಸುತ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ಸರ್ವೋಚ್ಚ ನ್ಯಾಯಾಲಯ ರಾಮಜನ್ಮ ಭೂಮಿಯನ್ನು ಹಿಂದೂ ಸಮಾಜಕ್ಕೆ ಹಸ್ತಾಂತರಿಸಿತು. ಒಂದು ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಮಂದಿರದ ನಿರ್ಮಾಣ
ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿಕೊಂಡು ಆದೇಶ ಕೊಟ್ಟಿದೆ. ಶತಶತಮಾನಗಳ ಕನಸು ಈಗ ನನಸಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಇದರಲ್ಲಿ ನಾವು ನೀವು ಎಲ್ಲರೂ ಕೂಡ ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕೈ ಜೋಡಿಸೋಣ. ಇದು ನಮ್ಮ ಸ್ವಾಭಿಮಾನದ ಪ್ರತೀಕ, ನಮ್ಮ ಗೌರವದ ಸಂಕೇತ. ಶ್ರೀರಾಮಚಂದ್ರ ತೋರಿಕೊಟ್ಟ ಆದರ್ಶ ಇದು. ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಿದ. ಶ್ರೀರಾಮಚಂದ್ರ ಏನಕ್ಕೇನೋ ಪ್ರಕಾರೇಣ ರಾವಣನ ಮೇಲೆ ದಾಳಿ ಮಾಡಿ, ಲಂಕೆಯ ಮೇಲೆ ದಾಳಿ ಮಾಡಿ ಸೀತೆಯನ್ನು ಮರಳಿ ಕರ್ಕೊಂಡು ಬಂದಿದ್ದ. ಶ್ರೀರಾಮಚಂದ್ರ ತಾನಾಗಿ ಯಾರ ಮೇಲೂ ದಾಳಿ ಮಾಡಲಿಕ್ಕೆ ಹೋಗಿಲ್ಲ, ಯಾರ ಮೇಲೂ ದಾಳಿ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಯಾರು ಹಾಗೆ ದಾಳಿ ಮಾಡಿ ನಮ್ಮತನವನ್ನು ಕಸಿದುಕೊಂಡು ಶ್ರೀರಾಮಚಂದ್ರ ಸುಮ್ಮನಾಗಿಲ್ಲ. ಗಮನಿಸಬೇಕು, ಎಲ್ಲಿಯ ಅಯೋಧ್ಯ, ಎಲ್ಲಿಯ ಅಯೋಧ್ಯ, ಎಲ್ಲಿಯ ಶ್ರೀಲಂಕಾ. ನಡುವೆ ದೊಡ್ಡ ಸಮುದ್ರ ಬೇರೆ. ಸೀತಾದೇವಿ ಏನಾಗಿದ್ದಾಳೆ ಅನ್ನೋದು ತಿಳಿಯುವಂತಹ ಯಾವ ಮಾಧ್ಯಮವೂ ಇಲ್ಲ. ಅದರಂತಹ ಹೊತ್ತಿನಲ್ಲಿಯೂ ಕೂಡ ಸೀತಾದೇವಿಯನ್ನು ಹುಡುಕಿಸಿ ರಾವಣನ ಮೇಲೆ, ಲಂಕೆ ಮೇಲೆ ದಾಳಿ ಮಾಡಿ ಸೀತಾದೇವಿಯನ್ನು ಮತ್ತೆ ಪುನಃ ಮರಳಿ ಕರೆಸಿಕೊಂಡಿದ್ದಾನೆ. ನಮಗಿದೊಂದು ಆದರ್ಶ. ನಮ್ಮ ಭೂಮಿಯ ಮೇಲೆ ದಾಳಿ ಮಾಡಿ ನಮ್ಮ ತನವನ್ನು ಯಾರೋ ಕಸಿದುಕೊಂಡು ದೊಡ್ಡ ಇತಿಹಾಸ. ಇವತ್ತು ಅದನ್ನು ಪುನಃಸ್ಥಾಪಿಸುವಂತಹ ದೊಡ್ಡ ಅವಕಾಶ ನಮಗೆ ಕಾಲ ಕೂಡಿ ಬಂದಿದೆ. ಅದರಲ್ಲಿ ನಾವು ನೀವು ಎಲ್ಲರೂ ಕೂಡ ತೊಡಗಿಸಿಕೊಳ್ಬೇಕು. ನಮ್ಮ ನಿಮ್ಮ ಶಕ್ತಿ ಸಾಮರ್ಥ್ಯ ಏನೋ ಅದರ ಹಾಗೆ. ರಾವಣನ ಸಂಹಾರದ ಕೊನೆಯಲ್ಲಿ ಲಕ್ಷ್ಮಣ ರಾಮದೇವರ ಹತ್ರ ಒಂದು ನಿವೇದನೆ ಮಾಡ್ಕೊತಾ ಇದ್ದಾನೆ. ಅಣ್ಣ, ಈ ಲಂಕೆ ಸ್ವರ್ಣಮಯವಾದದ್ದಾಗಿದೆ, ಬಂಗಾರದಲ್ಲೇ ಕಟ್ಟಿರತಕ್ಕಂತಹ ನಗರ ಇದು. ನಮ್ಮ ಅಯೋಧ್ಯೆ ಹೀಗೆ ಇಲ್ಲ. ಅಯೋಧ್ಯೆಯಲ್ಲೂ ಇದೆ, ತುಂಬಾ ಸುಂದರವಾಗಿದೆ. ನಾವು ಇಲ್ಲೇ ಇದ್ದು ಬಿಡೋಣ, ಇದನ್ನೇ ನಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡೋಣ. ಶ್ರೀರಾಮಚಂದ್ರ ಆದುಕೊಟ್ಟಂತಹ ಉತ್ತರ, ತಮ್ಮ ಅಭಿ ಸ್ವರ್ಣಮಯೀ ಲಂಕಾ ನಮಗೆ ಇರುತ್ತದೆ. ಜನನೀ ಜನ್ಮಭೂಮಿಷ್ಟ ಸ್ವರ್ಗಾದಲ್ಲಿ ಗರಿಯಸಿ. ಲಂಕೆ ಎಷ್ಟೇ ಸುಂದರವಾದದ್ದಾಗಿರಬಹುದು, ಎಷ್ಟೇ ವೈಭವಿತವಾದದ್ದಾಗಿರಬಹುದು, ನಮ್ಮ ಅಯೋಧ್ಯೆ ಮುಂದೆ ಅಲ್ಲ. ಲಕ್ಷ್ಮಣ, ನನ್ನ ಮುಂದೆ ಒಂದು ವೇಳೆ ಎರಡು ಆಯ್ಕೆಗಳನ್ನು ಇಡುವುದು. ನಿನ್ನ ತಾಯಿ ನಿನಗೆ ಬೇಕೋ, ಸ್ವರ್ಗ ಬೇಕೋ? ನಿನ್ನ ಜನ್ಮಭೂಮಿ ನಿನಗೆ ಬೇಕೋ, ಸ್ವರ್ಗ ಬೇಕೋ? ಲಕ್ಷ್ಮಣ, ನನ್ನ ಆಯ್ಕೆ ನನ್ನ ಜನನಿ, ನನ್ನ ಜನ್ಮಭೂಮಿ. ಸ್ವರ್ಗ ನನಗೆ ಬೇಡ. ಎರಡನೇ ಒಂದನ್ನು ಆಯ್ಕೋ ಅಂತ ಅನ್ನೋದಾದ್ರೆ ನನ್ನ ತಾಯಿಯನ್ನು ನಾನು ಆರಿಸ್ಕೋತೇನೆ, ನನ್ನ ಜನ್ಮಭೂಮಿಯನ್ನು ನಾನು ಆರಿಸ್ಕೋತೇನೆ. ಜನ್ಮಭೂಮಿಯ ಮೇಲೆ, ನಮ್ಮ ತಾಯಿಯ ಮೇಲೆ ನಮಗೆ ಏನು ಸ್ವಾಭಿಮಾನ, ಏನು ಗೌರವ ಆಗಿರಬೇಕಾದದ್ದು ಅನ್ನೋದನ್ನು ಶ್ರೀರಾಮಚಂದ್ರ ನಮಗೆ ತೋರಿಸಿಕೊಟ್ಟಿದ್ದಾನೆ. ಮತ್ತೊಂದು ನಮಗೆ ಬೇಕಾಗಿಲ್ಲ, ನಮಗೆ ಬೇಕು.
ಆ ನಮ್ಮತನವನ್ನು ಕೈತಪ್ಪಿ ಹೋದದ್ದನ್ನು ಮತ್ತೆ ಪುನಃ ಕಟ್ಟಿ ಬೆಳೆಸುವಂತಹ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಮಗೆ ಒದಗಿಸಿಕೊಟ್ಟಿದೆ. ನಾವೆಲ್ಲರೂ ಕೂಡ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ರಾಮನ ಕಾರ್ಯದಲ್ಲಿ ನೆರವಾದದ್ದು ಯಾರು? ರಾವಣನ ಸಂಹಾರ, ಸೀತೆಯ ಹುಡುಗಾಟ, ಆ ರಾವಣನ ಸಂಹಾರ, ಅದಕ್ಕೆ ಬೇಕಾಗಿರತಕ್ಕಂಥ ಸೇತುವೆ ನಿರ್ಮಾಣ, ಲೋಕದಲ್ಲಿ ನಾವು ಸಾಮಾನ್ಯ ಪ್ರಾಣಿಗಳು ಅಂತ ಹೇಳಬಹುದಾಗಿರತಕ್ಕಂತಹ ಕೋತಿಗಳಿಂದ ಈ ಕಾರ್ಯ ಆಗಿದೆ. ಒಂದು ಅಳಿಲು ಕೂಡ ರಾಮನ ಮೇಲೆ ತನಗಿರತಕ್ಕಂತಹ ಪ್ರೀತಿಯನ್ನು ಅದು ತೋರಿಸಿದೆ. ಗಮನಿಸಬೇಕಾದ ಇಲ್ಲಿ ಎಲ್ಲರೂ ಕೂಡ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತಮ್ಮನ್ನು ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡರು. ನಮಗಿದು ಆದರ್ಶ ಆಗಬೇಕು. ನಮ್ಮನ್ನು ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಪರಿಪೂರ್ಣವಾಗಿ ತೊಡಗಿಸಿಕೋಬೇಕು. ಮುಖ್ಯವಾಗಬೇಕಾದದ್ದು ಸದ್ಯದ ಸ್ಥಿತಿಯಲ್ಲಿ ದೊಡ್ಡ ನಿಧಿಯ ಸಂಗ್ರಹ. ಈಗ ನಾನು ಅಂದಂತೆ ಯಾರೋ ಕರೋಡಪತಿಗಳು ಅದನ್ನು ಮಾಡಿ ಮುಗಿಸ್ಬೋದು ಏನೋ, ಸಾಮರ್ಥ್ಯ ಕೊಡ್ಲಿ, ಆದರೆ ಅದರದ್ದು ಮಾತ್ರದ ಆಗೋದಲ್ಲ. ಅಲ್ಲ ಸೇವೆಯೂ ಜೊತೆಯಲ್ಲಿ ಸೇರಿದಂತೆ ನಾವು ನೀವು ಎಲ್ಲರೂ ಸೇರಿಕೊಂಡು ಆ ಕಾರ್ಯವನ್ನು ಮಾಡಬೇಕು. ಪ್ರಶ್ನೆ ತೀರ್ಮಾನ ಮಾಡಿ ಎಷ್ಟು ಕೊಡಬೇಕು ಅಂತ ಯಾರು ಕೇಳಿದ್ರೆ ಏನು ಹೇಳಬೇಕು? ಕನಿಷ್ಠ ಪಕ್ಷ 10 ರೂಪಾಯಿ ಕೊಡಿ. ಕನಿಷ್ಠ ಪಕ್ಷ 10 ರೂಪಾಯಿ ಕೊಡಿ. ಗರಿಷ್ಠ ನಿಮಗೆ ಬಿಟ್ಟದ್ದು. ಒಂದು ಮನೆಯಿಂದ 100 ರೂಪಾಯಿ ಆದರೂ ದೇಣಿಗೆ ನೀಡಿ. ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 10 ರೂಪಾಯಿ ಅದು ನೀಡಿ. ಪ್ರಾಯಶಃ ಒಂದು ಹೊತ್ತಿನಲ್ಲಿ ಟೀ ಕುಡಿಬೇಕಂದ್ರೂ ಕೂಡ 10 ರೂಪಾಯಿ ಸಿಗತ್ತೆ ಗೊತ್ತಿಲ್ಲ ನನಗೆ. 10 ರೂಪಾಯಿಗೆ ಸಿಗತ್ತೆ ಗೊತ್ತಿಲ್ಲ. ಅಷ್ಟಾದರೂ ಕೊಡಿ. ಅಷ್ಟು ಹೇಳಿದ್ರೆ ಒಂದು 10 ರೂಪಾಯಿ ಕೊಡೋದು ಅದು ನಮಗೆ ಬಿಟ್ಟದ್ದು. ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ನಾವು ತೋರಿಸ್ಬೇಕಷ್ಟೆ. ರಾಮಾಯಣದಲ್ಲಿ ಇಂತಹ ಒಂದು ಪ್ರಸಂಗ ರಾಮದೇವರು ವನವಾಸದಲ್ಲಿದ್ದಾರೆ. ಆ ಕಡೆ ದಶರಥನ ನಿರ್ಯಾಣ ಆಗಬಹುದು. ಭರತ ಯಾವತ್ತು ರಾಮನನ್ನು ಅರಸಿಕೊಂಡು ಬಂದ ಆವಾಗ ತಿಳಿಯಿತು ರಾಮನಿಗೆ ಅಪ್ಪನ ನಿರ್ಯಾಣ ಆಗಿದೆ ಅಂತ ಹೇಳ್ಕೊಂಡು. ಇದು ಶ್ರಾದ್ದವನ್ನು ಮಾಡಬೇಕು ಮಾಡ್ತಾ ಇದ್ದಾನೆ. ಯಾವುದರಿಂದ? ಪಿಂಡ ಪ್ರದಾನಕ್ಕೆ ಅಂತ ವ್ಯವಸ್ಥೆ ಬೇಕಲ್ಲ. ಪಿಂಡ ಪ್ರದಾನಕ್ಕೆ ವ್ಯವಸ್ಥೆ ಬೇಕಲ್ಲ. ಅನ್ನ ಇಲ್ಲ. ಅವನು ಏನು ಕಾಯಿಗಳನ್ನು ವನವಾಸದಲ್ಲಿ ತಿಂತಾ ಇದ್ದಲ್ಲ, ಅದೇ ಕಾಯಿಗಳಲ್ಲೇನೆ ನಿಂಬುದಿ ಅಂತ ಒಂದು ವೃಕ್ಷ, ಅದರ ಹಿಂಡಿ ಎಣ್ಣೆನ ಹಿಂಡಿ ತೆಗೆದ ಮೇಲೆ ಏನು ಉಳಿಯುತ್ತಲ್ಲ, ನಿಂಬುದಿ ಪಿಣ್ಯಾಕ ಅಂತ ಕರೀತಾರೆ. ಪಿಣ್ಯಾಕ ಅಂದ್ರೆ ಹಿಂಡಿ. ಅದರಲ್ಲೇನೆ ಪಿಂಡ ಪ್ರದಾನ ಮಾಡಿ. ರಾಮದೇವ್ ಹೇಳ್ತಾರೆ, ಅಪ್ಪ ಪಿತೃದೇವತೆಗಳೇ, ನನ್ನಲ್ಲಿ ಇವತ್ತಿರೋದು ಇಷ್ಟು, ಇವತ್ತನಲ್ಲಿರೋದು ಇಷ್ಟು, ಅದನ್ನೇ ನೀಡ್ತಾ ಇದೆ. ಆ ಹುಟ್ಟಿ ಬಂದಿರುವ ಮಾತು ರಾಮಾಯಣದಲ್ಲಿ, ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾ. ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾ. ನಾವು ಏನು ಉಪಯೋಗಿಸ್ತೀವೋ ದೇವತೆಗಳಿಗೆ ಅದೇ ಸಮ. ನನ್ನಲ್ಲಿ ಇವತ್ತು ಇಷ್ಟು ಇದೆ, ಅಷ್ಟನ್ನು ನೀಡ್ತಾ ಇದ್ದೇನೆ. ಏನಾಯ್ತು, ನನ್ನಲ್ಲಿ ಏನಿದೆಯೋ ಅದನ್ನು ಕೊಡ್ತಾ ಇದ್ದೇನೆ. ಭಗವದ್ಗೀತೆಯಲ್ಲಿ ಮಾತಿದೆ, ಪತ್ರಂ ಪುಷ್ಪಂ ಫಲಂತೋ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ದೇವರಿಗೆ ಏನು ಕೊಡಬೇಕು? ಪತ್ರ ಪುಷ್ಪ ಫಲ. ಒಂದು ದಳ ಶ್ರೀ ಬಿಲ್ಲು ಗಂಗೋದಕ್ಕೆ ದೇವರಿಗೆ ಅಷ್ಟು ಸಾಕು, ನಮಗೆ ಮಾತ್ರ ಜಾಸ್ತಿ ಬೇಕು ಹೇಳಿದ್ದು. ಅಷ್ಟು ಕೊಟ್ಟರೂ ಸಾಕು. ಅದು ಏನಂತ? ನಿನ್ನಲ್ಲಿ ಏನಿದೆ ಅದನ್ನು ಕೊಡು. ರಾಮಾಯಣ ಕೊನೆಯಲ್ಲಿ ರಾಮದೇವ ಪಟ್ಟಾಭಿಷೇಕ ಆಯಿತು.
ಆ ಹೊತ್ತಿಗೆ ರಾಮದೇವರು ಹೇಳ್ತಾರೆ, ತುಂಬಿದ ಸಭೆಯಲ್ಲಿ ಸೀತಾನ್ವೇಷಣೆ ಕಾರ್ಯ, ಸೇತುವೆ ನಿರ್ಮಾಣ ಕಾರ್ಯ, ರಾವಣ ಸಂಹಾರ ಕಾರ್ಯದಲ್ಲಿ ಎಲ್ಲ ನೀವು ಸಹಕಾರ ಮಾಡಿದ್ದೀರಿ, ಉಪಕಾರ ಮಾಡಿದ್ದೀರಿ, ಎಲ್ಲರಿಗೂ ನಾನು ಇವತ್ತು ಪ್ರತ್ಯುಪಕಾರ ಮಾಡಬೇಕು. ಆವತ್ತು ಏನೂ ಕೊಡೋದು ಸಾಧ್ಯ ಆಗಿಲ್ಲ ನನಗೆ, ಕಾಡಿನಲ್ಲಿದ್ದೆ, ಮಾಡಿದ ತಂದಾಯಿತು ಅಂತ ಹೇಳಿಕೊಂಡು ಅಷ್ಟೇ ಅನುಗ್ರಹ ಮಾಡಿದೆ. ಇವತ್ತು ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿಕೊಂಡು ರಾಮದೇವರ ಅನುಗ್ರಹವನ್ನು ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಮಾತನ್ನು ಮುಂತಾಗಿರುತ್ತಾ ಇದ್ದೇವೆ. ಈ ಧನ್ಯವಾದದ ನಂತರ ಕಾರ್ಯಾಲಯ ಅದು ಸುಸೂತ್ರವಾಗಿ ಇವತ್ತಲ್ಲಿ ಪ್ರಾರಂಭದಲ್ಲಿ ಒಂದು ಪುಸ್ತಕವನ್ನು ಇಟ್ಟರು, ಅದರಲ್ಲಿ ಇದೇ ನಾನು ವಾಕ್ಯವನ್ನು ಬರೆದೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಾವು ಇಡುವಂತಹ ಹೆಜ್ಜೆಯ ಮುನ್ನಡೆಯಲ್ಲಿ ಏನು ಆಪತ್ತುಗಳು ಬರೆದಿದ್ರು ಕೂಡ ಅದನ್ನೆಲ್ಲ ರಾಮದೇವರು ದೂರ ಮಾಡಿ ನಾವು ಹೊರಟದ್ದೇ ಈ ಸಂಗ್ರಹಕ್ಕೋಸ್ಕರ. ದಾತಾರಂ ಸರ್ವಸಂಪದ ಬೇಕಾಗಿರ್ತಕ್ಕಂಥ ಎಲ್ಲ ಸೌಭಾಗ್ಯವನ್ನು ಭಗವಂತ ಗಮನಿಸಲಿ. ಅದು ಇಲ್ಲಿ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಗಮನಿಸಲಿ. ಅಂತಹ ರಾಮನನ್ನು ನಮಿಸ್ತೇನೆ ಅಂತ ಹೇಳಿಕೊಂಡು ಬರೆದು ನಾವು ಈ ಕಾರ್ಯಾಲಯವನ್ನು ಉದ್ಘಾಟಿಸ್ತಾ ಇದ್ದೇವೆ. ಕಾರ್ಯಾಲಯದ ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಯಲಿ ಅಂತ ಮತ್ತೊಮ್ಮೆ ದೇವರು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಟ್ರಸ್ಟಿನ ಟ್ರಸ್ಟಿಗಳು ಪರಮ ಪೂಜ್ಯ ಶ್ರೀ ಶ್ರೀಗಳ ವಿಭಾಗದ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೀವಿ. ಹಾಗೂ ವಿಶ್ವ ಪರಿಷತ್ನ ಹಿರಿಯರೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ವಿಶ್ವ ಪರಿಷತ್ನ ಹಿರಿಯರು ಹಾಗೂ ಸಂಘದ ವಿವಿಧ ಕ್ಷೇತ್ರದ ಎಲ್ಲ ಹಿರಿಯರಿಗೂ, ಎಲ್ಲ ರಾಮಭಕ್ತರಿಗೂ, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಎಲ್ಲರಿಗೂ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗದ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಸರ್ವೇ ಭವಂತು ಸುಖಿನಃ. ತೊಡೆದು ಹಾಕಿ ಮತ್ತೆ ಅಭಿಮಾನವನ್ನು ಆಕಾಶ ಬೆತ್ತರಕ್ಕೆ ಬಿತ್ತರಿಸಲಿಕ್ಕೆ ಬೇಕಾಗಿರತಕ್ಕಂತಹ ಭವ್ಯ ಮಂದಿರದ ರಾಮ ಮಂದಿರದ ನಿರ್ಮಾಣಕ್ಕೆ ಆದೇಶವನ್ನು ಕೊಟ್ಟಿದೆ, ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಭಿಮಾನದ ಸಂಕೇತ ರೂಪವಾಗಿ ನಾವೆಲ್ಲರೂ ಇದರಲ್ಲಿ ತೊಡಗಿಸಿಕೊಳ್ಳಬೇಕು. ನಾಡಿದ್ದು ಮಕರ ಸಂಕ್ರಾಂತಿಯ ಮರುದಿವಸದಿಂದ ಈ ಅಭಿಯಾನ ಪ್ರಾರಂಭವಾಗ್ತಾ ಇದೆ. ರಾಮ ಮಂದಿರದ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂತಹ ಧನ ಸಂಗ್ರಹದ ಕಾರ್ಯ ಪ್ರತಿಯೊಬ್ಬರೂ ಕೂಡ ಕನಿಷ್ಠ ಪಕ್ಷ 10 ರೂಪಾಯಿಯನ್ನಾದರೂ ನೀಡಬೇಕು. ಮನೆಯೊಂದರಿಂದ 100 ರೂಪಾಯಿಯನ್ನಾದರೂ ನೀಡಬೇಕು. ಗರಿಷ್ಠ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ. ಅಂತೂ ಎಲ್ಲರೂ ಕೂಡ ಈ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅನ್ನುವ ನೆಲೆಯಲ್ಲಿ ಅಭಿಯಾನ ನಾಡಿದ್ದು ಪ್ರಾರಂಭವಾಗ್ತಾ ಇದೆ. 45 ದಿವಸಗಳ ಕಾಲ ನಮ್ಮ ಕಾರ್ಯಕರ್ತರು ದೇಶದ ಮೂಲೆ ಮೂಲೆಯನ್ನು ಸುತ್ತಾಡಿ ಪ್ರತಿಯೊಂದು ಮನೆಯನ್ನು ಕೂಡ ಭೇಟಿಯಾಗಿ ಧನ ಸಂಗ್ರಹದ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಮ ಭಕ್ತರು ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ದೇಣಿಗೆ ನೀಡೋಣ. ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅನ್ನತಕ್ಕಂತಹ ಶತಶತಮಾನಗಳ ಕನಸು, ನಮ್ಮ ಹಿರಿಯರ ಅದೆಷ್ಟೋ ಮಂದಿಯ ಕನಸು, ಅದನ್ನು ನನಸು ಮಾಡಿಸುವಂತಹ ದೊಡ್ಡ ಒಂದು ಅವಕಾಶವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ನಾವು ಅದನ್ನು ಯಶಸ್ವಿಯಾಗಿ ಮಾಡೋಣ. ಅದಕ್ಕೆ ತಮ್ಮ ಎಲ್ಲರೂ ಕೂಡ ತಮ್ಮ ತಮ್ಮ ಕೈಲಾದ ಸೇವೆಯನ್ನು ಮಾಡೋಣ ಅಂತ ಹೇಳಿಕೊಂಡು ಸಮಾಜದ ಮುಂದೆ ನಾವು ನಿವೇದಿಸಿಕೊಳ್ತಾ ಇದ್ದೇವೆ. ಗೋಹತ್ಯೆ ನಿಷೇಧ ಕೂಡಲೇ ಆಗಬೇಕಾಗಿದೆ. ಅನೇಕ ಸಬೂಬುಗಳು ಅವಷ್ಟೇ, ಸಬೂಬುಗಳಷ್ಟೇ ಮುಂದಿಟ್ಟುಕೊಂಡು ಈ ತೀರ್ಮಾನಕ್ಕೆ ತಡೆಯನ್ನು ತರ್ತಾ ಇದ್ದಾರೆ. ಹಾಗಾಗಬಾರದು. ಈ ಭರತ ಭೂಮಿಯಲ್ಲಿ ಗೋವುಗಳು ಪರಮ ಪೂಜನೀಯವಾಗಿದ್ದಾವೆ. ನಮಗೆ ಅತ್ಯಂತ
ಬದುಕಿಗೆ ಸಮೀಪದವುಗಳಾಗಿದ್ದಾವೆ. ಅಂತಹ ಗೋವುಗಳ ವಂಶ ಅದರ ಉಳಿವಿಕೆಗೆ ಸರ್ಕಾರ ಕೂಡಲೇ ಬಲವಾಗಿರತಕ್ಕಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಕೊಂಡು ಈ ಹೊತ್ತಿಗೆ ನಾವು ಸರ್ಕಾರವನ್ನು ಅಪೇಕ್ಷಿಸ್ತಾ ಇದ್ದೇವೆ. ಇವತ್ತಿನ ಪತ್ರಿಕೆಯಲ್ಲಿ ಮುಖಪುಟವೊಂದರಲ್ಲಿ ಇಂತಹ ಒಂದು ಎಚ್ಚರಿಕೆಯನ್ನು ಪತ್ರಿಕೆ ನೀಡಿದೆ. ಮಹಿಳೆಯರೇ ಹುಷಾರ್. ಇವತ್ತು ಅಧಿಕ ಸಂಖ್ಯೆಯಲ್ಲಿ ಪುರುಷರಿಗಿಂತಲೂ ಕೂಡ ಮಹಿಳೆಯರು ವಂಚನೆಗೊಳಗಾಗ್ತಾ ಇದ್ದಾರೆ. ದೈಹಿಕವಾಗಿ ಶೋಷಣೆಗೊಳಗಾಗ್ತಾ ಇದ್ದಾರೆ, ಆರ್ಥಿಕವಾಗಿ ಶೋಷಣೆಗೊಳಗಾಗ್ತಾ ಇದ್ದಾರೆ, ಮೋಸಕ್ಕೊಳಗಾಗ್ತಾ ಇದ್ದಾರೆ. ಎಚ್ಚರಿಕೆ ಅನ್ನತಕ್ಕಂತಹ ಒಂದು ಎಚ್ಚರಿಕೆಯನ್ನು ಇವತ್ತಿನ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ. ಬೆಳಿಗ್ಗೆ ಪತ್ರಿಕೆ ಅದರ ಕೆಲಸವನ್ನು ಹೌದು ಮಾಡ್ತಾ ಇದೆ. ಜೊತೆಗೆ ಸರ್ಕಾರ ಇದರ ಕುರಿತಾಗಿ ಅನೇಕ ರಾಜ್ಯಗಳು ಕೈಗೊಂಡಿರತಕ್ಕಂತಹ ಬಲವಾದ ಕಾನೂನಿನಂತೆ